ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಗೀತಾ ಬಾಬು ಅವರು. ಇದನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಎಸ್ ಮೇಡಮ್, ಇವತ್ತು ನಮಗೆ ಯಾವ ಅಡುಗೆಗಳನ್ನು ಹೇಳ್ಕೊಡ್ತಿದ್ದೀರಿ? ಇವತ್ತು ಸ್ವೀಟ್ ಯಾವ ಸ್ವೀಟನ್ನು? ಒಂದು ನೆಲಗಡ್ಡೆ ಹೇಳ್ತಾರಲ್ಲ ಅದೊಂದು ಸ್ವೀಟು. ಇನ್ನೊಂದು ಅಂದರೆ ಸ್ವೀಟನ್ನು ಸ್ವಲ್ಪ ಖಾರವನ್ನು ಮಿಕ್ಸ್ ಮಾಡಿ ಮಾಡೋದು. ಅದು ಸ್ವಲ್ಪ ಬೇರೆ, ಅದು ಹೇಳಿದ್ರೆ ಅಂದರೆ ಅಲ್ಲಿ ಅವಲಕ್ಕಿ ಎಲ್ಲ ಹಾಕಿ ಮಾಡೋದು. ಅದಕ್ಕೆ ಅದು ನಾವು ಅಲ್ಲೇ ನೋಡ್ಕೊಳ್ಬೇಕಾಗ್ತದೆ. ಅಂದ್ರೆ ಈಗ ಮೊನ್ನೆ ಅಷ್ಟೇ ಎಲ್ಲ ಹಬ್ಬಗಳಾಯ್ತು, ಹಬ್ಬಕ್ಕೆಲ್ಲ ಮಾಡ್ತಾ ಇದ್ರಿ ಇದನ್ನ. ಎಲ್ಲ ಹಬ್ಬಗಳಿಗೂ ಇದನ್ನ ತಯಾರಿಸಬಹುದು. ಸರಿ, ಹಾಗಾದ್ರೆ ಯಾವ ರೀತಿಯಾದಂಥದ್ದು ನೀವು ಹೇಳಲಿಲ್ಲ, ನೋಡೋಣ ಹೇಗೆ ಅಂತ. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್, ಹಾಗಾದ್ರೆ ಫಸ್ಟ್ ಈಗ ಯಾವ ರೆಸಿಪಿ ಏನು? ಈಗ ಆಲೂಗಡ್ಡೆ ಮತ್ತು ಮೈದಾ ಹಿಟ್ಟು, ಅವಲಕ್ಕಿ ಪೌಡ್ರ್ ಮಾಡ್ಕೊಂಡದ್ದು, ಅದನ್ನು ಫಸ್ಟಿಗೆ ಮಾಡೋದೆಲ್ಲ. ಸರಿ, ಯಾವ ಟೈಪ್ ಬರುತ್ತೆ ಅಂತಾನೆ ನನಗೆ ಕ್ಲೂ ಇಲ್ಲ, ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸರಿ, ಸ್ಟಾರ್ಟ್ ಮಾಡಿ. ಫಸ್ಟಿಗೆ ಇದು ಆಲೂಗಡ್ಡೆ ಹಾಕ್ತೇನೆ. ಇದು ಕುಕ್ಕರಲ್ಲಿ ಬೇಯಿಸ್ಕೊಂಡದ್ದು ಫಸ್ಟಿಗೆ. ಇದಕ್ಕೆ ಸ್ವಲ್ಪ ಹಳದಿ ಇಟ್ಬೇಕು, ಹಾಕ್ಲಾ ಈಗ? ಹಾಕಿ ಮತ್ತು ಸ್ವಲ್ಪ ಖಾರ, ಉಪ್ಪು ಸ್ವಲ್ಪ ಹಾಕ್ಲಾ? ಹಾಕಿ ಸ್ವಲ್ಪ ಅರುಣಾ ಮಸಾಲದವರ ಟರ್ಮರಿಕ್ ಪೌಡರ್ ಸಾಕು. ಸ್ವಲ್ಪ ಮೆಣಸಿನ ನೋಡಿ, ಅರುಣಾ ಚಿಲ್ಲಿ ಪೌಡರ್. ಸೊ ಇದು ಸ್ವೀಟ್ ಅಲ್ಲ, ಖಾರ ಜಾಸ್ತಿ ಖಾರ ಬೇಡ. ಹಾಂ, ಸ್ವಲ್ಪ ಸಾಕಾ? ಸಾಕು. ಕರೆಕ್ಟ್ ಮ್ಯಾಶ್ ಆಗಬೇಕು. ಹೌದು, ಅದು ಆಲೂಗಡ್ಡೆ ಉಂಟಲ್ಲ ಚಂದ ಬೇಯಬೇಕು. ಕುಕ್ಕರ್ಲಿ ಬೇಯಿಸಿದ್ರೆ ಒಳ್ಳೆಯದು. ಈಗ ಸ್ವಲ್ಪ ಉಪ್ಪು ಬೇಕಾಯ್ತಾ? ಅಲ್ಲೇ ಇದೆ, ಹಾಕ್ಕೊಳ್ಳಿ. ಉಪ್ಪು ಹಾಕ್ತೇನೆ. ಜೀರಿಗೆ, ಮೈದಾ ಹಿಟ್ಟು, ಇದು ಸ್ವಲ್ಪ ಎಣ್ಣೆ ಬೇಕು ಇದಕ್ಕೆ ಕಲಿಸ್ಲಿಕ್ಕೆ, ನೀರು ಹಾಕ್ಲಿಕ್ಕಿಲ್ಲ. ಸೊ ಸ್ವಲ್ಪ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಮತ್ತೆ ಬೇಕಿದ್ರೆ ಅಂದರೆ ಇದು ಈವ್ನಿಂಗ್ ಸ್ನ್ಯಾಕ್. ಇದು ಈವ್ನಿಂಗ್ ಸ್ನ್ಯಾಕ್. ಸೊ ನೀರು ಹಾಕದೆ ಹಾಗೆ ಎಣ್ಣೆಲ್ಲೇ ಕಲಿಸೋದು. ಓ, ಆಲೂಗಡ್ಡೆಯಲ್ಲಿ ಹಾಕ್ತದಲ್ಲ, ಅದರಲ್ಲಿ ನೀರು ಹಾಕ್ತದೆ. ಗಟ್ಟಿಯಾಗಿ ಕಲಿಸ್ಬೇಕು. ಹಾಂ ಹಾಂ, ಎಣ್ಣೆ ಹಾಕ್ಬೇಕಾ? ಹಾಂ, ಸ್ವಲ್ಪ. ಇದು ನೀವೇ ಟ್ರೈ ಮಾಡಿದಂಥ ಡಿಶ್ ಅಥವಾ ಎಲ್ಲಾದರೂ ಮಾಡ್ತಾರೆ ಹೇಗೆ? ಏನು ಇದನ್ನ ನಾವೇ ಮಾಡಿದ್ದು. ನೀವೇ ಟ್ರೈ ಮಾಡಿದ್ದು? ಹೇಗಾಗ್ತದೆ ಅಂತ ನೋಡುವಂತ ಮಾಡಿದ್ದು. ಹಾಂ ಹಾಂ.
ತಿಂಡಿಲಿ ಅಡುಗೆಲೆಲ್ಲ ಯಾವಾಗೂ ಮಾಡಿ ಮುಗೀತು ಅಂತ ಇಲ್ಲಲ್ಲ, ಯಾವ್ದಾದ್ರು ಒಂದು ಮಾಡ್ಬೋದು. ಯಾವಾಗಾದ್ರೂ ಒಂದ್ ಸ್ವಲ್ಪ ಅಡಿಗೆದು ನ್ಯಾಕ್ ಬಂದ ನಂತರ ಆಮೇಲೆ ಒಂದಲ್ಲ ಒಂದು ನೀವು ಟ್ರೈ ಮಾಡ್ತಾ ಇದ್ರೆ ಹೊಸ ಒಂದೇ recipe ಐಟಮ್ ಆಗುತ್ತೆ. ಆಲೂಗಡ್ಡೆ ಅಂತಾರೆ, ಅದರಲ್ಲಿ ಸಹ ಎಷ್ಟು ನಮಗೆ ಮಾಡಬಹುದು. ಎಕ್ಸಾಕ್ಟ್ಲಿ. ಅದೇ ಅದರಿಂದ ಹಲ್ವಾ ಬೇರೆ ಮಾಡ್ತಾರೆ, ಇನ್ನೇನಿದೆ. ಹೌದು. ತೆಗಿಲ ಇದು ಇದು ಬೇಕು ಈಗ. ಓಕೆ. ಅದರಲ್ಲಿ ಸ್ವಲ್ಪ ಚಪಾತಿ ಥರ ತೆಳು ಆಗೋದಿಲ್ಲ ತುಂಬ. ದಪ್ಪನೆ ಲಟ್ಟಿಸ್ಕೊಳ್ಬೇಕು. ಇದು ಉಂಟಲ್ಲ, ರೋಲ್ ಮಾಡ್ಕೊಳ್ಳೋದು. ರೋಲ್ ಮಾಡ್ಕೊಳ್ಬೇಕು. ಕಟ್ ಮಾಡ್ತೇನೆ. ಅದು ಸ್ವಲ್ಪ ಮೈದೆ ಹಿಟ್ಟು ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಬೇಕು. ಸ್ಲರಿ ತರ ಮಾಡ್ಕೊಳ್ಬೇಕಾ? ಸ್ವಲ್ಪ ನೀರು ಬೇಕು. ಇದಕ್ಕೆ ನೀರು ಹಾಕ್ಲಾ? ನೀರು, ಉಪ್ಪು ಹಾಕ್ತೇನೆ ಒಂಚೂರು. ಹಾಕಿದ್ರಾ? ಓಕೆ. ಹಾಕಿ ಸ್ವಲ್ಪ ನೀರು ಸ್ವಲ್ಪ ಇದು ಅದರ ಕೋಟಿಂಗ್ಗೆ. ಓಕೆ ಓಕೆ. ಇನ್ನು ಸ್ವಲ್ಪ ಬೇಕು ಅನ್ಸುತ್ತಲ್ಲ. ಇದು ಈಗ ಮೈದಾ ಹಿಟ್ಟಾಯ್ತಾ? ಇದು ಹೇಗೆ ಡೀಪ್ ಫ್ರೈ? ಡೀಪ್ ಫ್ರೈ ಸ್ವಲ್ಪ. ಡೀಪ್ ಫ್ರೈ ಶಾಲೋ? ಸ್ವಲ್ಪ. ಓಕೆ, ಶಾಲೋ. ನೋಡಿ, ಇದು ಅವಲಕ್ಕಿದು ಪೌಡ್ರ. ಅವಲಕ್ಕಿ ಹುರಿದು ಮಿಕ್ಸಿಲಿ ಕಡಿ ಮಾಡೋದು. ನಾನಂದ್ರೆ ರೆಡಿ ಮಾಡಿದ್ದೆ ತಗೊಂಡು ಬಂದದ್ದು. ಅವಲಕ್ಕಿಯನ್ನು ಹುರಿದು ಅದನ್ನ ಪುಡಿ ಮಾಡಿದ್ದು. ಇದಕ್ಕೆ ಎಣ್ಣೆ ಹಾಕ್ಲಾ? ಎಣ್ಣೆ ಹಾಕಿ ಸ್ವಲ್ಪ. ಸೊ ಆಗಲೇ ಹೇಳಿದಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೋಡ್ಕೊಳ್ಳಿ, ಎಣ್ಣೆ ಸಾಕಾ? ಸ್ವಲ್ಪ. ಡೀಪ್ ಫ್ರೈನೂ ಅಲ್ಲ, ಶಾಲೋ ಫ್ರೈ. ಬ್ರೆಡ್ ಕ್ರಮ್ಸ್ ಅಲ್ಲಿ ನಾವು ಹೇಗೆ ಹೊರಳಿಸ್ತೀವೋ ಅದೇ ರೀತಿ ನೀವೀಗ ಬ್ರೆಡ್ ಇದು ಅವಲಕ್ಕಿಯಿಂದ ಮಾಡ್ತಾ ಇದ್ದೀರಿ. ಸೊ ಎಣ್ಣೆ ಕಾದಿದೆ, ಹಾಕೊಳ್ಳ. ಈಗ ಸ್ವಲ್ಪ ಬೆಂದಿದೆ ಆ ಕಡೆ, ಇದನ್ನು ಉರುಟ ಹಾಕುವ. ಇದು ಅವತ್ತಿಗೆನೆ ಮಾಡ್ಕೊಳ್ಳುವಂಥದ್ದು. ಅವತ್ತಿಗೆ ಮಾಡಿ ಇಡ್ಲಿಕ್ಕೆಲ್ಲ ಬರುವುದಿಲ್ಲ, ಅವತ್ತಿಗೆ ಮಾಡ್ಕೊಳ್ಳೋದು. ಬೇಗ ಆಗ್ತದೆ ಇದು. ಇದಕ್ಕೆ ಇನ್ನು ಹೆಚ್ಚಿಗೆ ಬೇಕಿದ್ರೆ ನಾವೆಲ್ಲ ಈ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕೊಳ್ಬೋದು. ಖಾರ ಜಾಸ್ತಿ ಬೇಕಿದ್ರೆ ಹಾಕೊಳ್ಬಹುದು, ಕಾಯಿ ಮೆಣಸು ಬೇಕಿದ್ರೆ ಸಣ್ಣ ಪೀಸ್ ಮಾಡಿ ಹಾಕೊಳ್ಬಹುದು. ಅದು ಆಕ್ಚುಲಿ ಒಳ್ಳೇದಾಗಿದೆ. ಈ ಅವಲಕ್ಕಿ ಆ ಥರನೇ ಮಾಡಿದ್ರೆ ತಿನ್ನಲ್ಲ ಮನೆಯಲ್ಲಿ. ಅವಲಕ್ಕಿ ಅಲ್ಲ, ಅವಲಕ್ಕಿ ಹೇಳ್ತಾರೆ. ಅದು ವೇಸ್ಟ್ ಆಗೋ ಬದಲು ಈ ತರ ಅದನ್ನ ಸ್ವಲ್ಪ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ಕೋಟಿಂಗ್ ಆಗುತ್ತೆ ಅಲ್ಲ? ಹೌದು. ಮತ್ತೆ ಬ್ರೆಡ್ ಇದ್ರೂ ಸಾಕ್ತದೆ. ಕೆಲವರಿಗೆ ಅವಲಕ್ಕಿ ಅಂದ್ರೆ ಆಗುದಿಲ್ಲ. ಅವಲಕ್ಕಿಲಿ ಎಷ್ಟು ನಮ್ಮನೆ ಐಟಮ್ ಮಾಡ್ಬೋದು. ಆಲ್ರೆಡಿ ಆಲೂಗಡ್ಡೆ ಬೆಂದಿರೋದ್ರಿಂದ ಡೀಪ್ ಫ್ರೈ ಬೇಕಾಗಿಲ್ಲ, ಶಾಲೋ ಫ್ರೈ ಸಾಕು. ಇದು ಹೇಗೆ ಇದ್ರ ಜೊತೆಗೆ ಕಾಂಬಿನೇಷನ್ ಸಾಸಸ್ ಚಟ್ನಿಯ ಹೇಗೆ? ಚಟ್ನಿ ಚೆನ್ನಾಗಿರುತ್ತೆ. ಚಟ್ನಿ ಚೆನ್ನಾಗಿ, ಪುದೀನ ಚಟ್ನಿ ಇದೆಲ್ಲ ಚೆನ್ನಾಗಿ ಬರ್ಬೋದಲ್ಲ? ಕೊತ್ತಂಬರಿ ಸೊಪ್ಪಿನ ಚಟ್ನಿ ಚೆನ್ನಾಗಿರ್ತದೆ. ಬಂದ್ ಮಾಡ್ಬೋದು. ಆಯ್ತು, ಆಫ್ ಮಾಡ್ಲಾ? ತೆಗಿ.
ರೆಡಿ ಆಲೂ ಪಾಕೆಟ್ಟು. ಆಲೂ ಪಾಕೆಟ್. ಸೊ ನೋಡೋಣ ಹೇಗಿರುತ್ತೆ ನಿಮ್ಮ ಹೊಸ ನಾಮಕರಣದ ಆಲೂ ಪಾಕೆಟ್. ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಗೆ ಇಂಥದ್ದೆಲ್ಲ ಇದು ಆ್ಯಕ್ಚುಲಿ ಲೈಟಾಗಿ ಇರ್ಬೋದು. ಯಾಕೆಂತ ಹೇಳಿದ್ರೆ ಯೂಶ್ವಲಿ ನಾವು ಯಾವುದೇ ಕಟ್ಲೆಟ್ ಎಲ್ಲ ಮಾಡುವಾಗ ಅದಕ್ಕೆ ಎಕ್ಸ್ಟ್ರಾ ವೆಜ್ಜೀಸ್ ಇದನ್ನೆಲ್ಲ ಹಾಕಿ ಅದನ್ನು ಕೂಡ ಶಾಲೋ ಫ್ರೈ ಮಾಡ್ತೀವಿ. ಇದು ಸಿಂಪಲ್ ಆಗಿ ವೆರಿ ಲೆಸ್ ಇಂಗ್ರೀಡಿಯೆಂಟ್ಸ್, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ ಹಾಕಿ ಒಂದು ಸಂಜೆ ಟೀ ಟೈಮ್ ಸ್ನ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಆಲೂ ಪಾಕೆಟ್ ತಯಾರಿಸೋ ವಿಧಾನ: ಮೊದಲಿಗೆ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ಅರಿಶಿನ ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಮೈದಾ ಹಿಟ್ಟು, ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಲಸಿಕೊಳ್ಳಿ. ನಂತರ ದಪ್ಪನೆ ಲಟ್ಟಿಸಿ ಮಡಚಿಕೊಳ್ಳಿ. ಆನಂತರ ಚಿಕ್ಕದಾಗಿ ತುಂಡು ಮಾಡಿಕೊಳ್ಳಿ. ಇನ್ನೊಂದೆಡೆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ನೀರನ್ನು ಹಾಕಿ ತೆಳು ಮಾಡಿಕೊಳ್ಳಿ. ಬಳಿಕ ತುಂಡು ಮಾಡಿದ ಆಲೂಗಡ್ಡೆ ರೋಲನ್ನು ಮೈದಾ ಅಂಟಿನಲ್ಲಿ ಅದ್ದಿ ಹುರಿದು ಪುಡಿ ಮಾಡಿದ ಅವಲಕ್ಕಿಯಲ್ಲಿ ಹೊರಳಿಸಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಆಲೂ ಪಾಕೆಟ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಆಲೂ ಪಾಕೆಟ್ ರೆಡಿ ಆಗಿದೆ. ಪಾಕೆಟ್ ಮೇ ರಾಕೆಟ್ ಹೇ ಅಂತ ಹೇಳಿದಾಗೆ. ಸೊ ಇದು ಪಾಕೆಟ್ ಇದೆ, ಅದರೊಳಗೆ ತಿನ್ನುವಾಗ ರಾಕೆಟ್ ಥರ ಆಗ್ಬೋದು. ಸೊ ನೆಕ್ಸ್ಟ್ ರೆಸಿಪಿ ಯಾವುದು ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಒಂದಂತೂ ಪಾಕೆಟ್, ಅದರಲ್ಲೂ ಕೂಡ ಆಲೂ ಪಾಕೆಟ್ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಯಾವುದು ಬನ್ನಿ ಕೇಳೋಣ. ಈಗ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಿ ಮೇಡಮ್? ಈಗ ಶೇಂಗಾದು ಹಲ್ವಾ. ಶೇಂಗಾ ಹಲ್ವಾ. ಬಡವರ ಬಾದಾಮಿ ಇದು ಹಲ್ವಾ. ಸೊ ಬಾದಾಮ್ ಹಲ್ವಾ ಥರ ಬಾದಾಮ್ ಹಾಲೆಲ್ಲ ಹಾಕಬೇಕು. ಹೇಗೆ ಸ್ಟಾರ್ಟ್ ಮಾಡಿದ್ದು? ಮಿಕ್ಸಿಗೆ ಹಾಕಿ ರುಬ್ಬೇಕು ಇದು. ಇದು ಶೇಂಗಾ ಉಂಟಲ್ಲ, ಒಂದು 15ರಿಂದ 20 ನಿಮಿಷ ಹಾಲಲ್ಲಿ ನೆನೆ ಹಾಕಬೇಕು. ಅದು ಈಗ ನಾನು ಮಧ್ಯೆ ಹಾಕಿಟ್ಟಿದ್ದೆ. ಶೇಂಗಾ ಅಂದರೆ ನೀವು ಇದನ್ನ ಅಂದರೆ ಎಷ್ಟೊತ್ತು 15 ನಿಮಿಷ ನೆನೆಸಿಟ್ಕೊಳ್ಬೇಕು ಸಿಪ್ಪೆ ಸಮೇತವ? ಸಿಪ್ಪೆ ಸ್ವಲ್ಪ ತೆಗಿಲಿಕ್ಕಾದ್ರೆ ಸ್ವಲ್ಪ ಇದ್ರೆ ಇರ್ಬೋದು, ಏನಾಗ್ಲಿಕ್ಕಿಲ್ಲ. ನಾನು ಇದಕ್ಕೆ ಹಾಕ್ತೇನೆ. ಹಸಿ ಶೇಂಗಾವೇ? ಹಸಿ ಅಲ್ಲ, ಹುರಿದು ಶೇಂಗಾ. ಹಸಿ ಶೇಂಗಾ. ಇದೀಗ ಚೆನ್ನಾಗಿ ಬರೀ ಇಷ್ಟನ್ನೇ? ಸಾಕು ಅನ್ಸತ್ತಲ್ಲ? ನೋಡುವ, ಹಾಲು ಬೇಕು. ಮತ್ತೆ ಬೇಕಿದ್ರೆ ಹಾಲು ಸ್ವಲ್ಪ ಹಾಕೊಳ್ಬೋದು. ಅದಕ್ಕೆ ನಾನು ತೆಗೆದಿಟ್ಟಿದ್ದೆ. ಇದಕ್ಕೆ ಬೇಡ ಈಗ ಹಾಕೋದು ಆಯ್ತಾ. ಇದು ಯಾರಕ್ಕೆ ಹಾಕ್ತೇನೆ ಇದಕ್ಕೆ. ಈಗ ಕಾಯಿಸ್ಬೇಕು. ಒಂದು ಬಂದೆ ಬಿಸಿ ಬಾಣಲೆನಾ? ಬಾಣಲೆ. ಇದಕ್ಕೆ ಡೈರೆಕ್ಟ್ ಹಾಕೋದು. ಸಕ್ಕರೆ ಹಾಕ್ತೇನೆ. ಅಂದರೆ ಎಷ್ಟಕ್ಕೆ ಎಷ್ಟು ಸಕ್ಕರೆ ಅಂತ ಏನಾದರೂ ಅಂದಾಜಿದೆಯಾ? ಅಂದಾಜಿಲ್ಲ. ಓಕೆ. ಸ್ವಲ್ಪ ಸ್ವೀಟ್ ಸಿಹಿ ನಮಗೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ. ಸೊ ಇದು ಹಲ್ವಾ ಹೇಗೆ ಸಾಫ್ಟ್ ಹಲ್ವಾ ಬರುತ್ತಾ ಅಥವಾ ಪೀಸಸ್ ಆಗಿ? ಅಂದರೆ ಪೀಸ್ ಮಾಡ್ಬೋದು. ಮತ್ತೆ ಪ್ಲೇಟಿಗೆ ಹಾಕಿ ಆ ರೀತಿಯಾಗಿ ಬರುತ್ತೆ. ಈ ನಾವೆಲ್ಲ ಬಾಳೆಹಣ್ಣಿನ ಹಲ್ವಾ ಎಲ್ಲ ಮಾಡ್ತೀವಿ, ಆ ರೀತಿ ಬರುತ್ತೆ. ಸ್ವಲ್ಪ ಲೇಟ್ ಆಗ್ತದೆ, ಸರಿ ಗಟ್ಟಿ ಬರಬೇಕು ಇದರಲ್ಲಿ. ಈಗ ಹಾಗಾಗಿ ಹೆಚ್ಚು ತೆಳು ಮಾಡ್ಕೊಳ್ಬಾರ್ದು. ಸರಿಯಾಗಿ ಸಕ್ಕರೆ ಎಲ್ಲ ಹಾಕ್ತಾರಲ್ಲ ಈಗ. ಸರಿ ಆಗ್ತದೆ. ಸಕ್ಕರೆನೇ ಹಾಕೊಳ್ಳೋದಂಥದ್ದು, ಬೆಲ್ಲನೂ ಹಾಕ್ಬೋದು ಇದಕ್ಕೆ? ಬೆಲ್ಲ ಹಾಕ್ಬೋದು. ಅದು ಸಕ್ಕರೆ ಹಾಕ್ರೆ ಒಳ್ಳೇದಲ್ಲ. ಹಾಲು ಹಾಕ್ತಾರಲ್ಲ ನಾವು, ಬೆಲ್ಲ ಹಾಕ್ರೆ ಅದು ಸ್ವಲ್ಪ ಇದಾಗ್ತದೆ ಹುಳಿ.
ಶೇಂಗಾಯಿಂದ ಬೆಲ್ಲದ ಹಲ್ವಾ ಮಾಡ್ತಾರಲ್ಲ, ಶೇಂಗಾ ಕಡಿ ಮಾಡಿ ಹಾಕ್ತಾರೆ ಅದಕ್ಕೆ. ಆ ಶೇಂಗಾ ಚೂರ್ ಆಗಿರುತ್ತಾ? ತುಂಬಾ ಪುಡಿ ಮಾಡಿ ಅದಕ್ಕೆ ಮೇಲೆ ಕೋರ್ಸ್ಲಿ ಪೌಡರ್ ತರ ಮಾಡ್ಕೊಂಡ? ಪೌಡರ್ ತರ, ತುಂಬಾ ಪೌಡರ್ ಅಲ್ಲ, ಸ್ವಲ್ಪ ಕಡಿಯಾಗಿ ಬರ್ತದಲ್ಲ ಆ ಥರ ಮಾಡಿ ಅದಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿ ಕಾಯಿಸ್ಕೊಂಡು ಹಾಕಿ ಮಾಡ್ತೀವಿ. ತಕ್ಷಣಕ್ಕೆ ಇದು ನೋಡ್ತಾ ಇದ್ರೆ ಈಗ ರಾಗಿ ಮಣ್ಣಿ ತರ ಶೇಂಗದ ಕಲರ್ ಹಾಗೆ ಉಂಟು. ಇದಕ್ಕೆ ಬೇರೆ ತುಪ್ಪ ಏನು ಅಗತ್ಯ ಇಲ್ಲ, ಯಾಕೆಂದ್ರೆ ಶೇಂಗದ ಅದರದೇ ಎಣ್ಣೆ ಬಿಡ್ತದೆ. ಪ್ಲೇಟಿಗೆ ಮಾತ್ರ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕೊಳ್ಬೋದು. ಈಗ ನಾವು ಹಾಕ್ಬೇಕಿದ್ರೆ ಹೆಚ್ಚು ಹೊತ್ತು ಏನು ತಗೊಳ್ಳೋದಿಲ್ಲ, ಬೇಗ ಗಟ್ಟಿ ಆಗುತ್ತೆ. 5 ರಿಂದ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸರಿ ಮಿಕ್ಸ್ ಆಗಬೇಕು, ಸಕ್ಕರೆ ಪಾಕ್ ಬರ್ತದಲ್ಲ ಆವಾಗ ಗಟ್ಟಿ ಆಗ್ತಾ ಬರ್ತದೆ. ಸೊ ನಾವು ಇದಕ್ಕೆ ಬೇಕಿದ್ರೆ ತುಪ್ಪ ಏನಾದರೂ ಹಾಕೊಳ್ಬೋದು ಸ್ವಲ್ಪ ಬೇಕಿದ್ರೆ. ಆದ್ರೆ ಶೇಂಗಾ ಬೀಜದ ಅದರದೇ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ಅಗತ್ಯ ಇಲ್ಲ, ಅದಕ್ಕೆ ತುಪ್ಪ ಜಾಸ್ತಿ ಹಾಕ್ಲಿಕ್ಕಿಲ್ಲ. ಈಗ ಪ್ಲೇಟಿಗೆ ಹಾಕ್ತೇನೆ. ಒಂದು ಮುದ್ದೆ ತರ ಬರ್ಬೇಕಲ್ಲ? ಮುದ್ದೆ ತರ ಬರಬೇಕು. ಹಾಕೊಳ್ಳೋದಾ? ಹಾಕಿ. ಇದಕ್ಕೆ ತುಪ್ಪ ಹಚ್ಚಿದ್ದು. ಇದು ತಣ್ಣಗಾದ್ಮೇಲೆನೆ ಕಟ್ ಮಾಡ್ಕೊಳ್ಳೋದು? ಓಕೆ. ಬೇಗ ತಣ್ಣಗಾಗುತ್ತಾ ಹೇಗೆ? ಇಲ್ಲ, ಒಂದು 5-10 ನಿಮಿಷ ಬೇಕು ತಣ್ಣಗಾಗ. ಸೊ ಈಗ ತಯಾರಾ? ಇದು ಕಟ್ ಮಾಡೋಕೆ ಬಿಸಿ ಉಂಟು, ಈಗ ಆಗ್ಲಿಕ್ಕಿಲ್ಲ. ಈಗ 5 ರಿಂದ 10 ನಿಮಿಷ ಆದ ನಂತರ ಕಟ್ ಮಾಡ್ಕೊಳ್ಬೋದು. ಕೊಡಿ ಶೇಂಗಾದ ಹಲ್ವಾ. ಥ್ಯಾಂಕ್ ಯು ಸೋ ಮಚ್. ಬಾದಾಮ್ ಹಲ್ವಾ ಅಥವಾ ಗೋಡಂಬಿದು ಕಾಜು ಕತ್ಲಿ ಇದನ್ನೆಲ್ಲ ತಿಂದಿರ್ತೀವಿ. ಇದು ಬಡವರ ಬಾದಾಮಿ, ಎಲ್ರಿಗೂ ಕೂಡ ಕೈಗೆಟುಕುವಂಥ ಶೇಂಗಾ ಬೀಜ ಅಂದರೆ ನೆಲಗಡಲೆಯಿಂದ ತಯಾರಿಸಿದಂಥ ಹಲ್ವಾ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಶೇಂಗಾ ಹಲ್ವಾ ತಯಾರಿಸೋ ವಿಧಾನ. ಮೊದಲು ಹುರಿದು ಹಾಲಿನಲ್ಲಿ ನೆನೆಸಿದ ಶೇಂಗಾ ಬೀಜವನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಹಾಕಿ ಏಲಕ್ಕಿ, ಸಕ್ಕರೆ ಸೇರಿಸಿ ಬೇಯಿಸಿ. ಒಂದು ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ಸಿಹಿ ಸವಿಯಾದ ಶೇಂಗಾ ಹಲ್ವಾ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಸೊ ಹಲ್ವಾ ಇದೆ, ಹಾಗೆಯೇ ಪಾಕೆಟ್ ಇದೆ, ಆಲೂ ಪಾಕೆಟ್. ಸೊ ಐ ಗೆಸ್ ಇದನ್ನು ಟೇಸ್ಟ್ ನೋಡೋಣ ಫಸ್ಟ್. ತೊಗೊಳ್ಳಿ. ಒಳ್ಳೆ ಸಾಫ್ಟ್ ಬರುತ್ತಲ್ಲ? ಓ ಅರೆ ವಾ, ಅಸ್ಸಾಮ್. ಒಳಗೆ ಸ್ವಲ್ಪ ಖಾರ ಇದೆ, ಇನ್ನೂ ನಾವು ಬೇಕಿದ್ರೆ ಖಾರ ಮಾಡ್ಕೊಳ್ಬೋದು. ನಾನು ಆಗಲೇ ಹೇಳಿದಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಇದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಐಡಿಯಾ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಆ್ಯಕ್ಚುಲಿ ಔಟರ್ ಕವರ್ ಅವಲಕ್ಕಿದು ಪೌಡ್ರ್ ಹಾಕಿರೋದ್ರಿಂದ ಇನ್ನೂ ಕ್ರಿಸ್ಪಿ ಬಂದಿದೆ. ಬ್ರೆಡ್ ಕ್ರಮ್ಸ್ ಹಾಕಿದ್ರೆ ಸ್ವಲ್ಪ ಅದು ಸಾಫ್ಟ್ನೆಸ್ ಇರುತ್ತೆ. ಇದು ಬೆಟರ್. ಅವಲಕ್ಕಿ ಹುರಿದು ಹಾಕ್ತಾರೆ, ಅದರದೊಂದು ಟೇಸ್ಟೇ ಬೇರೆ. ಅದಕ್ಕೂ ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ಅದನ್ನು ಟ್ರೈ ಮಾಡಿ ನೋಡಿ. ಖಾರ ಸ್ವಲ್ಪ ಕಮ್ಮಿ ಮಾಡಿ ಮಾಡಿದ್ದು. ಅದನ್ನು ಟ್ರೈ ಮಾಡಿ, ಅದು ಬಹುಶಃ ಇನ್ನೂ ಚೆನ್ನಾಗಿ ಬರ್ಬೋದು. ನೈಸ್. ಇದು ತಗೊಳ, ಚಿಕ್ಕ ಪೀಸ್ ಸಾಕು. ವಾರೆ ಬಾ, ಇನ್ನೂ ಅದು ಕ್ರಿಸ್ಪ್ ಆಗಬೇಕು, ಇನ್ನೂ ಟೈಮ್ ತಗೊಳ್ಬೇಕು. ಬಟ್ ಈಗಲೇ ಅದು ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ, ವೆರಿ ಟೇಸ್ಟಿ. ಫಸ್ಟ್ ಟೇಸ್ಟ್ ನಾವು ಬೈಟ್ ತಗೊಳ್ಳುವಾಗ ಬಾದಾಮ್ದೇ ಟೇಸ್ಟ್ ಬರುತ್ತೆ. ಅದಕ್ಕೆ ಅದು ಬಹುಶಃ ಹೇಳೋದು ಬಡವರ ಬಾದಾಮಿ. ಆಮೇಲೆ ಲಾಸ್ಟಿಗೆ ಗೊತ್ತಾಗುತ್ತೆ ಶೇಂಗಾ ಬೀಜ. ಅದು ತುಂಬ ಚೆನ್ನಾಗಿದೆ, ವೆರಿ ನೈಸ್, ವೆರಿ ಟೇಸ್ಟಿ. ಆ್ಯಂಡ್ ಕಲರ್ ಬೇಕಿದ್ರೆ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ಆಗಲೇ ಹೇಳಿದೆ, ಬೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದು ತೀರಾ ಬ್ರೌನ್ ಬರ್ಬೋದು. ಈಗಲೇ ಬರೀ ಸಕ್ಕರೆ ಹಾಕಿದಕ್ಕೆ ಈ ಕಲರ್ ಬಂದಿದೆ ಅಲ್ಲ? ಅದು ಕಲರ್ ಆಗಿರ್ತದಲ್ಲ, ಅದು ಸ್ವಲ್ಪ ಸಿಪ್ಪೆ ಸಹ ಇರ್ತದೆ ಅದರಲ್ಲಿ, ಅದಕ್ಕೆ ಈ ಕಲರ್ ಬರ್ತದೆ ಅದು. ಸೊ ಅದು ನಾವು ಬೆಲ್ಲ ಹಾಕಿದ್ರೆ ಇನ್ನೂ ಬ್ರೌನಿಶ್ ಆಗಿ ಬರ್ಬೋದು. ಬಟ್ ಚೆನ್ನಾಗಿದೆ, ವೆರಿ ಟೇಸ್ಟಿ. ಒಳ್ಳೆ ಅಡುಗೆನ ಹೇಳ್ಕೊಟ್ಟಿದ್ದೀರಿ.
ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ಹೊತ್ತಿಂದ ಕಿರೋ ಕಾಣಿಕೆ. ಓಕೆ ಥ್ಯಾಂಕ್ ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ಹೊತ್ತಿಂದ 2 ಸ್ಟಾರ್ ರೈಸ್ ಮಿಲ್ಸ್. ಅದರ ಜೊತೆಗೆ ಲವ್ಮಾರ್ಕ್ ಬ್ಯೂಟಿ ಸೋಪ್ ಆ್ಯಂಡ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್ ಇವರ ಹೊತ್ತಿಂದ ಕಿರು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಪಾಕೆಟ್ ಅಂತೂ ಸೂಪರ್ ಆಗಿದೆ, ಆಲೂ ಪಾಕೆಟ್. ಹಾಗೆ ಏನಾದರೂ ಖಾರ ಖಾರ ಚಟ್ನಿ ಇದ್ದರೆ ಅದ್ರ ಜೊತೆಗೆ ಒಂದು ಡಿಪ್ ತಗೊಂಡು ತಿಂತಾ ಇದ್ರೆ ಚಟ್ನಿಯೂ ಬೇಕಾಗಿಲ್ಲ, ಸಾಸ್ ಜೊತೆಗೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತುಂಬ ಟೇಸ್ಟಿಯಾಗಿದೆ, ವೆರಿ ನೈಸ್. ಸೊ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.